ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಅಭಿವೃದ್ಧಿ ಸಮಿತಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಅಕ್ಟೋಬರ್ 8 ಮತ್ತು 9ರಂದು 2 ದಿನ ಉದ್ಯೋಗ ಮೇಳ ಕುಂತಳನಗರದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಡೆಯಲಿದೆ. ಕುಂತಳನಗರದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಪ್ರಾರಂಭಿಸಿ ಸುಮಾರು 925 ಯುವಕರಿಗೆ ಮತ್ತು ಮಹಿಳೆಯರಿಗೆ ಶಾರ್ಟ್ ಟೈಮ್ ಕೋರ್ಸ್ ನೀಡಿದ್ದು 100 ಅಭ್ಯರ್ಥಿಗಳಿಗೆ ಮೈಸ್ ಮುಖಾಂತರ ಆಲ್ ಕಾರ್ಗೋ ಲಾಜಿಸ್ಟಿಕ್ ಕಂಪನಿಯವರ ಸಹಕಾರದಿಂದ 1 ತಿಂಗಳ ಟ್ರೈನಿಂಗ್ 5 ಬ್ಯಾಚ್ನಲ್ಲಿ ನೀಡಲಾಗಿದೆ. ತರಬೇತಿ ಕಾರ್ಯಕ್ರಮ ಈ ಸೆಂಟರ್ನಲ್ಲಿ ನಿರಂತರ ನಡೆಯುತ್ತಿದ್ದು, ಯುವಕರ, ಮಹಿಳೆಯರ, ವಿದ್ಯಾರ್ಥಿಗಳ ಮತ್ತು ರೈತರ ಸಬಲೀಕರಣಕ್ಕೆ ಒತ್ತು ಕೊಡುವ ಮೂಲಕ ಉದ್ಯಮಶೀಲತೆಯಿಂದ ಗ್ರಾಮೀಣ ಅಭಿವೃದ್ಧಿ ಎಂಬ ಶೀರ್ಷಿಕೆಯಡಿಯಲ್ಲಿ ಕೆಲಸ ಮಾಡುತ್ತಿದೆ. ಈಗ ಡಿಗ್ರಿ, ಡಿಪ್ಲೊಮೊ, ITI ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಚಾರ್ಟೆಡ್ ಅಕೌಂಟೆಂಟ್ ಅಂತಿಮ ವರ್ಷಕ್ಕೆ ಪರೀಕ್ಷೆಗೆ ಕೂತವರು, ಈಗಾಗಲೇ ಓದಿದವರು ಅಥವಾ 2-3 ವರ್ಷ ಅಭ್ಯಾಸ ಮಾಡಿದವರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಅವಕಾಶ ಇದೆ. ಸುಮಾರು 20ಕ್ಕಿಂತಲೂ ಅಧಿಕ ಒಳ್ಳೆಯ ಕಂಪನಿಗಳು ರಿಜಿಸ್ಟರ್ ಮಾಡಿದ್ದು ತುಂಬಾ ಉದ್ಯೋಗದ ಅವಕಾಶಗಳಿವೆ ಎಂದು ತಿಳಿದುಬಂದಿದೆ. ಅಂಡರ್ಸ್ಟ್ಯಾಂಡ್ ಇಮೋಷನ್ಸ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಇನ್ ಅದರ್ಸ್. ಸೊ ಬೇರೆಯವ್ರದ್ದು ಮಾತ್ರ ಎಮೋಷನ್ ಓದಿದ್ರೆ ಸಾಕಾಗೋದಿಲ್ಲ.